ಪವನ್ ತಟ್ಟು, ತ್ರಿಶೂಲ್, ಕೀರ್ತನ್, ಕೃತಿಕ್, ರಶ್ಮಿ, ಶೈಲೇಶ್, ಸೃಜನ್, ನಿಶ್ಮಿತ್ ಪುರಿಯ. ಬನ್ನಿ ಎಲ್ಲ ಬನ್ನಿ ಅಮ್ಮ ಒಳಗಡೆ. ಅಲ್ಲಿ ಹೆಸರು ಕರೆದವರೆಲ್ಲ ಬನ್ನಿ ನೋಡುವ. ಈಗ ಅಂಚ ಬರ್ಪನಂತ ನೀವು ಅಲ್ಲೇ ಬರೋರು ಬಾರಿ ಸೋಕುಡು ಪ್ರೋ ಕಬಡ್ಡಿ ಅಂಚೆ ಬರ್ತಾರಂತ ಮುಗಿಯ ಬರ ಗುಡಿಯಾರಂತ ಮುಗಿಯ ಬರೇ ಅಲ್ಲೇ ಬರೇ ಅದೇ ಬನ್ನಿ ಅಲ್ಲೇ ಬರೋದು. ಅಲ್ಲಿ ಉಂಟಲ್ಲ ಪೂರ ಅಲ್ಲೇ ಉಂಟಲ್ಲ ಪೂರ ಎತ್ತನಾಗ್ಲಿ ಪೂರ ಉಂಟಲ್ಲ. ಅಲ್ಲೇ ನಿಂತ್ರೆ ಲೈನ್ ಉಂಟಲ್ಲ. ಎಲ್ರು ಬನ್ನಿ ನೋಡೋಮ್ಮ. ಇಲ್ಲೆಲ್ಲ ಹೆಸರು ಕರೆದವರೊಮ್ಮೆ ಬನ್ನಿ. ಇದ್ದ ಪುರೇ ಬಾಡಿ ಚುವಾರ ಮಲಿಪೇರ ಯಾನು ಪುಗೆ ಬಾಟನೆ ಬಂದ ಮರ ಜೋಕ್ಲು ಬೈತಾರೆ. ಇಷ್ಟಿನ ಮಕ್ಕಳು ಹೆಸರು ಕರೆದವ್ರು ದಯವಿಟ್ಟು ನಮ್ಮ ಓದಿದನ್ನ ಯಾರು ಅನ್ವಿತ್ ಸೋಕಂಬ ಒರಿನಕ್ಲು ಬಲ್ಲೆ ತೂಕ ಆಪಣ ಇವತ್ತು 15 ಜೋಕ್ಲ ಅವಳು. ಭಾವಿ, ಹೇಮಂತ್ ಎಲ್ಲಿ, ಮನ್ವಿತ್, ಕಾರ್ತಿಕ್, ಮೋಹಿತ್, ವಿವನ್, ತ್ರಿಶೂಲ್, ಕೀರ್ತನ್, ಕೃತಿಕ್, ರಶ್ಮಿತ್, ಶೈಲೇಶ್, ಸೃಜನ್ ಭಟ್, ನಿಶ್ಮಿತ್ ಪುರಿಯ. ಒಟ್ಟಿಗೆ 15 ಜನ. ನನ್ನ ವನಸ್ಸು ಮಂದಿದ್ದ ಬಟ್ಟನ್ನು ಹಾಕಿದ ಬರುಚಿ. ಈಗ 5ನೇ ಕ್ಲಾಸಿನ ಒಳಗಡೆ ಇದ್ದವರು ಮಾತ್ರ ಇಲ್ಲಿರಿ. ಇನ್ನು ಯಾರಾದ್ರೂ ಇದ್ರೆ ಇಲ್ಲಿಗೆ ಸೇರಿಸಿಕೊಳ್ಳುವ. ಎಷ್ಟು ಜನ ಎಲ್ಲ ಕಳಿಸ್ಕೊಡಿ ಅಮ್ಮ. ಬನ್ನಿ 5ನೇ ಕ್ಲಾಸಿನ ಕೆಳಗಡೆ ಮಾತ್ರ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಒಂದು ಘಟಾನುಘಟಿಗಳು ಲಕ್ಷ್ಮೀ ಜನಾರ್ದನ ಕೇಪು. ಅವಲ್ಲಿ ಗುಂಡಿ ಬರ್ತೀಯ ಹಚ್ಚಿಕೊಂಡು ತುಕ ಗುಂಡಿ ಪೂರ ಬರ್ತೀಯ ಅವಳು ಮಲ್ಲು ಬರ್ದಿ ಜೂತು ನೋಡಿ ಊಟ. ಎಸ್ ಎಸ್ ನಾನ ಊರಿನಾಗ ಅದಲ್ಬಿದ್ದೆ. 5ನೇ ಕ್ಲಾಸಿನ ಕೆಳಗಡೆ ಇದ್ದವರು ಬನ್ನಿ ಪ್ಲೀಸ್. ಯಾರು 5ನೇ ಕ್ಲಾಸಿಂದ ಕೆಳಗಡೆ ಅದು ಸೋಗಪೋತು ಉಂತದಾರಲ್ಪ ಬಲ್ಲು ಏರ್ಲಿಕ್ಕೆ ಅಜ್ಜೇರ್ ಗುರ್ತಾರ. ಕುಲ್ಲಿ ಕುಲ್ಲಿ ಕುಲ್ಲೆ 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 ವೈಪ್ಲೆ ಎಸ್ ನನ್ನ ಮುಂಚೆನ ಬರೋಣ. ಬೇಗ 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 ಒಬ್ಬ ಮುಗಿ ಹೊಡಿತಾರೆ. 5ನೇ ಕ್ಲಾಸಿಂದ ಕೆಳಗಡೆ ಏನ ಪೊನ್ನುಲ್ಲ ಪ್ಲೀಸ್ ಪ್ಲೀಸ್. ಪಂದ್ಯಾಟ ಪ್ರಾರಂಭ ಆದ ನಂತರ ಜಸ್ಟ್ 2 ಗಂಟೆಯಲ್ಲಿ ಪಂದ್ಯಾಟ ಮುಗಿಲಿಕ್ಕಿದೆ. ವೆರಿ ಕ್ಲಿಯರ್. ಕುಳ್ಳೆ ಗುಂಡಿ ಉಂಟು ಸ್ವಲ್ಪ ಕುಳ್ಳಿ. ಇದಕ್ಕೆ 2 ಜನ ಕೋಚ್ ಬೇಕು. ನಾನು ಬೇರೆ ಕಡೆಯಿಂದ ತರಿಸ್ತೇನೆ, ನಿಮ್ಮವ್ರು ಯಾರು ಬೇಡ ಅಲ್ವಾ? ಸ್ವರೂಪ್ ಬನ್ನಿ ಒಳಗಡೆ ಬನ್ನಿ 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 ಬನ್ನಿ. ಈ ಕಡೆ ರಿತೇಶ್ ಬನ್ನಿ. ಇಬ್ರು ಬನ್ನಿ. ಹರೀಶ್ ಯಾರಾದ್ರೂ ಒಬ್ರು ಬನ್ನಿ. ಒಬ್ರು ಸ್ವರೂಪ್ ಆಯ್ತು, ಇನ್ನೊಬ್ಬರು ಬನ್ನಿ. ರಿತೇಶ್, ನಿಮ್ಮ ತಂಡ ಯಾವುದು ಗೊತ್ತಾ? ನಿಮ್ಮ ತಂಡದ ಹೆಸರು ಏನು ಗೊತ್ತಾ? ಶಿವಾಜಿ. ಯಾವುದು? ಶಿವಾಜಿ. ಎಸ್ ಅಣ್ಣ. ಶಿವಾಜಿ ತಂಡದ ತರಬೇತುದಾರ ಸೌರಭ್ ಶೆಟ್ಟಿ ಕಮಿಯಾ. ನೀವು ಭಗತ್ ಸಿಂಗ್. ಯಾವುದು? ಭಗತ್. ಪಾಠ ಪುಸ್ತಕದ ಬೋರ್ಡ್ ಇಲ್ಲೆಲ್ಲ ಮಾಡಿದವರ ನಂಗೆ ಪುರುಸೋಯ್ತು. ಪಾಠ ಪುಸ್ತಕದ ಪುರ ತಿಂದು ಅರೆತ ಮಾಡಿ ಅದ್ಭುತವಾಗಿ ಹಗ್ಗವನ್ನ ಸೆಟ್ ಮಾಡಿದ್ದಾರೆ. ಬಲ್ಲು ಕೊಡ್ತಾರೆ ನೀವು ಕುಳ್ಳೊಳ್ಳೆ ಇತ್ತ ಕುಳ್ಳೊಳ್ಳೆ ಅವ ಸುಮಾರು ಕ್ರಮ ಮಾತುಂಡು ಒಟ್ಟಾರೆ ಬಲ್ಲು ಒತ್ತಾರೆ. ಎಸ್ ಎಸ್
ಬ್ಲಾಕ್ ಅಂಡ್ ವೈಟ್ ಮೊಬೈಲ್ ಯಾರ ಹತ್ರ ಇದೆ? ನೋಕಿಯಾ ಬ್ಲಾಕ್ ಅಂಡ್ ವೈಟ್ ಮೊಬೈಲ್, ಎನಿಬಡಿ? ನೋಕಿಯಾ ಬ್ಲಾಕ್ ಅಂಡ್ ವೈಟ್ ಮೊಬೈಲ್. ಎಸ್, ದೇಹ ತೂಕದ ಕೌಂಟರ್ ಕ್ಲೋಸ್ ಆಗಿದೆ. ದೇಹ ತೂಕದ ಕೌಂಟರ್ ಕ್ಲೋಸ್ ಆಗಿದೆ. ಪ್ರೇಮ್, ಇನ್ ಹೇಳಿದ್ರು ವೇದಿಕೆಯಲ್ಲಿ ಓಪನ್ ಲಾಟ್ಸ್ ನಡಿಬೇಕು. ತಂಡದ ಕಪ್ತಾನ ಮಾತ್ರ ವೇದಿಕೆ ಹತ್ರ ಇರಬೇಕು. ಅದು ಕೂಡ 2 ನಿಮಿಷದಲ್ಲಿ ಅಲ್ಲಿ ಇರಬೇಕು. ಇಲ್ಲದಿದ್ದರೆ ತಾವುಗಳು ಮುಂದುವರಿಸಬಹುದು. ಯಾರ ಸಲಹೆ ಸೂಚನೆ ಅಗತ್ಯ ಇಲ್ಲ. ಬಲ್ಲು ಗೊಂಜಿ ಕೈ ಮುಗಿಲೆ ತುಕ ಎಂಚ ಕೈ ಮುಗಿಪುಡು ತುಕ ಬಲ್ಲು ಪತ್ತು ಎಂಚ ಒಂಜಿ ಕೈ ಮುಗಿತಿ ಅಂಚ ರಡ್ಡು. ನಮಸ್ಕಾರ. ಎಸ್, ನಾನು ಈಗ ಇಂಚ ಬೋಡ ಬಲ್ಲು ಬತ್ತಲಂಚ ಉಂತು ನಡ ಉಂತುಲೆ ಕುಲ್ಲು ನಡ ಕುಲ್ಲೆ ಸೊಂಟು ಗೊಂಜಿ ಪಾಡೊಚ್ಚು. ಈ ಕಾರ್ಯಕ್ರಮದಲ್ಲಿ ಈ ಒಂದು ಅಂಕಣವನ್ನು ಮಾಡಿಕೊಡುವಲ್ಲಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟವರು ಬಲಾಢ್ಯ ಹಗ್ಗ ಜಗ್ಗಾಟದ ಆಟಗಾರ, ಒಂದು ಕಾಲದಲ್ಲಿ ಇದ್ರ ಎಎನ್ಎಂ ಪದವ್ ತಂಡದ ಆಟಗಾರ ಶ್ರೀಯುತ ರಾಜು. ಇಲ್ಲಿದ್ದೀರಾ? ರಾಜು ಪದವ್. ಹಿಂದೂ ಜಾಗರಣ ವೇದಿಕೆಯ ಅಲಂಕಾರ ತಂಡದಲ್ಲಿ ಗುರುತಿಸಿಕೊಳ್ಳುವಂತಹ ಇಡೀ ಕಡಬ ತಾಲೂಕಿನಲ್ಲಿ 2 ಕಡೆ ಅಟ್ಟಿ ಮಡಕೆ ಆಗುವಂತದ್ದು ಒಂದು ಆಗ್ತಾ ಇದೆ. ಅದು ಕಡಬದಲ್ಲಿ, ಇನ್ನೊಂದು ಆಗ್ತಾ ಇದ್ರೆ ಅದು ಅಲಂಕಾರಿನಲ್ಲಿ. ರೆಡಿ, ಒಂದೊಂದು ಚಪ್ಪಾಳೆ ಬರಬೇಕು. ರೆಡಿ, 1 2 ಸ್ಟಾರ್ಟ್. ಬರ್ತಾ ಇದೆ, 1 ಫೀಟ್ ಮುನ್ನಡೆಯಲ್ಲಿದೆ ಭಗತ್ ಸಿಂಗ್. ಒಂದೂವರೆ ಕೋಟ್ ಚೇಂಜ್. ನೀವು ಅಂಚಿ ಬೋರ್ಡು ಅಕ್ಲು ಇಂಚಿ ಬರುದು ಸೆಟ್ಟಿಂಜ. ಆಯ್ಲೆ ಕಾಣ್ ನಮ್ಮ ಇಪ್ಪಗತ ಅಲ್ಲೇ 2 ಜನಕ್ಲ ಬಹುಮಾನ ಕೊರ್ಪಣಮ. ಅವಳ ಪರಕ್ಕೆ ಬಂದು ರುಚಿ ಮಾರ್ಯ ಒಗಡೆ ಎಲ್ಲ ಬೇಕಾದ್ರೆ ಗುಟ್ಟಿದಿನ ಒಂದು ಸಮಸ್ಯೆ. మరి వైపున మాత్రం వీడియో వరడు. రెడీ, 1 2. ಧನ್ಯವಾದಗಳು. ಶಶಿಗಾರ ನಮ್ಮ ರಫ್ರಿ ಬೋರ್ಡ್ನ ವಿಶ್ವರಾಜೇಶ್ ಗಡವರ ಮನ ಸೇರಿಕೊಂಡಿದ್ದಾರೆ. ನನ್ನೊಟ್ಟಿಗೆ 50ಕ್ಕಿಂತ ಜಾಸ್ತಿ ಹಗ್ಗ ಜಗ್ಗಾಟ ಪಂದ್ಯಾಟದಲ್ಲಿ ರಫ್ರಿಯನ್ನ ಮಾಡಿರ್ತಕ್ಕಂತಹ ಪ್ರೌಢಶಾಲಾ ದೈಹಿಕ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀ ರಾಜೇಶ್ ಕಡವ ದೊಡ್ಡ ಚಪ್ಪಾಳೆಯನ್ನು ನಿಮ್ಮನ್ನು ಬರಮಾಡಿಕೊಳ್ತಾ ಇದ್ದಾವ. ರಾಜೇಶ್ ಕಡವ ಇಲ್ಲಿ ಬನ್ನಿ ಒಂಚೂರು ಮಾತ್ರ ಇಂಚು ಬನ್ನಿ, ಮುಟ್ಟ ಬನ್ನಿ ಮಕ್ಕಳು, ಇಲ್ಲಿ ಬನ್ನಿ. ಇಂಚು ಸಾರಿ ಇಂಚು ಇಲ್ಲಿ ಹತ್ತಿರ ಬನ್ನಿ, ಇಲ್ಲಿ ಹತ್ತಿರ ಬನ್ನಿ ಬೇಗ. ಅಲ್ಲಿ ಹೋಗಿ ಪ್ರೇಮ್ ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀರಾ ಅವರಿಗೆ? ಪ್ಲೀಸ್ ಅಡಿನಾ ಮಕ್ಕಳು ಇಲ್ಲಿ ಬನ್ನಿ. ರವಿನ ಕಿಲಾಡಿ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡವ. ಜಸ್ಟ್ ಚೇಂಜಸ್ ಆನ್ ಡ್ರೆಸ್ ಗೊತ್ತಾಗಿಲ್ಲ, ಸಾರಿ. ಅದ್ಭುತವಾಗಿರ್ತಕ್ಕಂತಹ ರೆಫ್ರಿಗಳು ನಮ್ಮನ್ನ ಸೇರಿಕೊಂಡಿದ್ದಾರೆ. ವಿದ್ಯಾರಶ್ಮಿ ವಿದ್ಯಾಲಯ ಜೋಕ್ಲೆ ಬಲ್ಲೋ ಇತ್ತ ಅಂಡ ಇಲ್ಲಿ ಹತ್ತಿರ ಬನ್ನಿ.
ಓಕೆ ಡನ್. ಇದು ಪುದರಂಚಪ್ಪ. ಧನುಷ್ ಯಾವ ಶಾಲೆ? ಸರಸ್ವತಿ ಮೀನಾಡಿ. ನಿಮ್ಮ ಶಾಲೆ ಹೆಸರು ಹೇಳ್ಬೇಕು. ಸರಸ್ವತಿ, ವಿಮಾನ್, ಜೈನ್ ಜೋಕಿಮ್ಸ್, ಜೀವಂತಿಕೆ, ಕೇಪು, ತ್ರಿಶೂಲ್. ಶಾಲೆದ ಪುದಾರ ಪರೋಡ್ರ ಬಕ ಪುಸ್ತಕ ಶಾಲೆದ ಪುದಾರ ಬಂದ್ರೆ ಮಾರ್ಚ್ ಇದ್ದಕ್ಕೂ ಶಾಲೆಗೆ ಹೋಗ್ತೀಯ ನಾವು. ಭಾರಿ ಖುಷಿ ಇತ್ತು ಮುರಾಣಿ ಮಾತ ಸಿಎಂ ಬಂದ್ಪುಣಗೆ ಜಿಲ್ಲಾಧಿಕಾರಿ ಗಡ್ಡ ಪಣ್ಲೆ ಶಾಲೆ ಓಪನ್ ಮಾಡ್ಕೊಂಡ್ ಕೇಳಿ ಇಲ್ಲಿ ತೀರ್ಥ ತಾಲೂಕು ಅಧಿಕಾರಿಗಳ ಕೇಳಿನಾಗೆ ಅಗ್ಲು ಬಣ್ಣ ಲೆಕ್ಕ ಮಾಡ್ತದ ಅಗ್ಲು ಐನೇರ್ ತೀರ್ಥ ಕ್ಲಸ್ಟರ್ ಉಳ್ಳೇರು ಈ ಸಂಪನ್ಮೂಲ ವ್ಯಕ್ತಿ ನಕ್ಲು ಬಂದದ ಈತ ಶಾಲೆಗೆ ಜೈ ಕೊಂಜಿ ಮಾಸ್ಟರ್ ಅಗ್ಲು ಬರ್ತದ ಶಾಲೆ ಹೆಡ್ ಮಾಸ್ಟರ್ ನಗಡ ಬಂದ್ರ ಹೆಡ್ ಮಾಸ್ಟರ್ ನಗಳು SDMC ಗಿಡ ಬಂದ್ರ ಶಾಲೆ ಸುಮ್ಮಲ್ ಪರ ಮಾಡೋದು SDMC ದಾಗಲು ಜೋಕ್ಲಡ ಮಾತ ಜೋಕ್ಲ ಅಪ್ಪ ಮಾಡ ಮಾಡಿಯಾರ ಲಾಸ್ಟಿಗೆ ಅವು ಜೋಕ್ಲ ನಡಿಗೆ ಯಾರು ನಮ್ಮ ಶಾಲೆಗೆ ಹೋಗುಜ ಐ ಮಲ್ಪೇಣ ಮಲ್ಪಡು ಕೋಡೆ ಶಾಲೆ ಸ್ಟಾರ್ಟ್ ಆಗ ಸುರೇಶ್ ಕುಮಾರ್ ಕುಡಿಯರ್ನ ಇಕ್ಕೆ ಒಂದು 4 ತಿಂಗಳು ಮಾತೆಲ್ಲ ಓಕೆ ಮಾಡ್ತಾರೆ ಶಾಲೆದ ಜೋಕ್ಲು ಓಕೆ ಮಾಡ್ತಿದ್ದ ಅಲ್ವಾ ಅಲ್ವಾ. ಇನ್ಯಾವುದು? ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಅಭಿನಂದಿಸ್ತಾ ಇದ್ದಾವೆ ನಮ್ಮ ದೇಶದ ಸಂಸ್ಕೃತಿಯನ್ನ ರಾಷ್ಟ್ರಾಭಿಮಾನವನ್ನ ಉಕ್ಕಿಸುವಂತ ಏಕೈಕ ವಿದ್ಯಾಸಂಸ್ಥೆ ಇದ್ರೆ ಅದು ಸರಸ್ವತಿ ವಿದ್ಯಾಲಯ ಅಂಡ್ ಶ್ರೀರಾಮ ವಿದ್ಯಾಲಯ ವಿವೇಕಾನಂದ ವಿದ್ಯಾವರ್ಧಕ ಸಂಘ ರಿಜಿಸ್ಟರ್ಡ್ ಗೊತ್ತು. ಹಾಗೆ ನಮ್ಮ ಅಲಂಕಾರ ದುರ್ಗಮ್ಮ ಎಲ್ಲ ವಿದ್ಯಾಸಂಸ್ಥೆಗಳನ್ನ ಅತಿ ಗೌರವದಿಂದ ಕಾಣ್ತಾ ಇದ್ದೇವೆ. ಈ ದೇಶದ ಮಣ್ಣಿನ ಸೊಗಡನ್ನ, ದೇಶದ ಇತಿಹಾಸವನ್ನ, ಸಂಸ್ಕೃತಿಯನ್ನ, ಅಭಿಮಾನವನ್ನ, ರಾಷ್ಟ್ರಾಭಿಮಾನವನ್ನ ಹೇಳಿಕೊಡುವಂತಹ ವ್ಯವಸ್ಥೆಗಳಿದ್ರೆ ಅದು ಸರಸ್ವತಿ ವಿದ್ಯಾಲಯ. ಯಾರೆಲ್ಲ ಸರಸ್ವತಿ ವಿದ್ಯಾಲಯ ಕೈ ಎತ್ತಿ ತಗೋ ರೆಡಿ ಬಲೆ ಒಂದು 2 ಮಂತ್ರ ಟಕ ಟಕ ಮಾಡ. ಸರಸ್ವತಿ ವಿದ್ಯಾಲಯ ಅಲ್ವ ನೀವು? ಸ್ವಲ್ಪ ಶ್ಲೋಕ ಯಾವ್ದಾದ್ರು ಹೇಳ್ತೀರಲ್ವ ಶಾಲೆಯಲ್ಲಿ? ಶ್ಲೋಕ ಯಾವುದು? ಬೆಳಿಗಿನ ಪ್ರಾರ್ಥನೆ ಶ್ಲೋಕ ಯಾವ್ದಮ್ಮ ಗೊತ್ತಿಲ್ವಾ? ಇಡೀ ಜಗತ್ತಿನಲ್ಲಿ ಕಳೆದ 4 ವರ್ಷದಿಂದ ಒಂದು ಅತ್ಯುನ್ನತ ಶಿಖರಕ್ಕೆ, ಅದು ಕೂಡ ಸಿಂಗಲ್ ಗ್ರಿಪ್ ಅಲ್ಲಿ ಇದ್ರೆ ಅದು ಫ್ರೆಂಡ್ಸ್ ಕಾರಿಂಜ. ಇವತ್ತು 2 ತಂಡವನ್ನ ಕಟ್ಟಿಕೊಂಡು ಬಂದಿದೆ ಕಾರಿಂಜ ಫ್ರೆಂಡ್ಸ್ ಬಿ. ಇಡೀ ಕೂಟದಲ್ಲಿ ಇವತ್ತು 4 ತಂಡವನ್ನ ಕಟ್ಟಿಕೊಂಡು ಬಂದಿರತಕ್ಕಂತಹ ಅತಿ ದೂರದಿಂದ ಬಂದಿರತಕ್ಕಂತಹ ತಂಡ ಇದ್ರೆ ಲಕ್ಷ್ಮೀ ಜನಾರ್ದನಕ್ಕೆ ದೊಡ್ಡ ಚಪ್ಪಾಳೆ ಬರಲಿ ಅವರಿಗೆ. ವಿನಾಯಕ ಕುಂಬ್ರ ದೊಡ್ಡ ಚಪ್ಪಾಳೆ ಬರಬೇಕು. ವಿನಾಯಕ ಫ್ರೆಂಡ್ಸ್ ಕುಂಬ್ರ. ಇಡೀ ಕಾರ್ಯಕ್ರಮದಲ್ಲಿ ಅಪ್ಪ ಉಲ್ಲಾಲ್ತಿ ನೂಚಿ 6 ವರ್ಷದ ಹಿಂದೆ, 6 ವರ್ಷ ಆಗಿರ್ಬೋದು, ಒಂದು ಕೆಸರುಗದ್ದೆ ಪಂದ್ಯಾಟವನ್ನು ತೆಗೆದು ತುಳುಕೂಟ ಉಮೇಶ್ ಶೆಟ್ಟಿ ಶಾಯಿರಾವ್ ಅವರ ನೇತೃತ್ವದಲ್ಲಿ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದ್ರು. ಇವತ್ತು ನಮ್ಮೊಟ್ಟಿಗೆ ಸೇರ್ತಾ ಇದೆ ಉಲ್ಲಾಲ್ತಿ ಫ್ರೆಂಡ್ಸ್ ಕಲ್ಲುಗುಡ್ಡ. ಯಾವತ್ತು ಆಟವನ್ನ ಇಷ್ಟಪಡಬೇಕು. ಅದು ಯಾವುದೇ ಧರ್ಮದವರು ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಯಾವುದೇ ಪಂಥ ಇರ್ಬೋದು, ಆಟವನ್ನ ಇಷ್ಟ ಮಾಡಬೇಕು. ಖುಷಿಯಾಗತ್ತೆ ನಮಗೆ. ದೇವ್ಕಂಡ್ ಬಿಡ್ಕತ್ತ ಪ್ಲೀಸ್ ಪ್ಲೀಸ್ ಅವರಿಗೆ ಸ್ಮರಣಿಕೆಯನ್ನ ಕೊಟ್ಟು ವಿನ್ನೇರ್ ಅನ್ನದಿಟ್ಟು ವಿನ್ನಿಯರ್ ಇದು ಗೆಂದನೇರ್ ಎನ್ಮ ಜನ ಬಲ್ಲು ವರ್ಷ 3 ಜನ ಗೆಂದನ್ನ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಥ್ಯಾಂಕ್ ಯು. ಇದು ಈ ಮಾರ್ಚ್ ಇರ್ತ ಮುರಾಣಿ ಮುಟ್ಟಣಿಗಳು ಆಯ್ತಾವಂತ. ಮುರಾಣಿ ಮಾರ್ಚಿಗೆ ರಜೆ ತೆಗೆದ್ರಕ್ಕ ಅಲ್ಪರ್ತ ಈಡೆ ಮುಟ್ಟ ವಹಿವಾಟದ ಆಯ್ತಾ ನಮ್ಮ ಎಂತ ಎಂತ ಮಾಡಿದ್ರಿ ನೀವು ರಜೆಯಲ್ಲಿ?
ನೀವೆಂತ ಮಾಡಿದಿರಿ ಅಣ್ಣ ರಜೆಯಲ್ಲಿ? ಗೊತ್ತಾನೆ ಮಾಡ್ತಿರ್ತ ದೈವದ ಥ್ಯಾಂಕ್ ಯು. ಪ್ಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ, ಪ್ರಶಸ್ತಿಯನ್ನ ಹ್ಯಾಂಡ್ ಓವರ್ ಮಾಡಬೇಕು. ಎಲ್ಲ ಕ್ಲಬ್ನ ಸದಸ್ಯರು ಬಂದು ದಯವಿಟ್ಟು ಒಂದೊಂದು ಸ್ಮರಣಿಕೆಯನ್ನು ಕೊಟ್ಟು ಅವರನ್ನ ಇರಿಸಬೇಕು. ಮುಂದಕ್ಕೆ ಪಂದ್ಯಾಟ ಪ್ರಾರಂಭ ಆದ ನಂತರ ಶ್ರೀಯುತ ದೀಪಕ್ ನೆಲ್ಯಾಡಿ ಈ ಕಾರ್ಯಕ್ರಮದ ಪಂದ್ಯಾಟದ ವೀಕ್ಷಕ ವಿವರಣೆಯನ್ನು ಕೊಡ್ಲಿಕ್ಕೆ ನಮ್ಮೊಟ್ಟಿಗೆ ಇರ್ತಾರೆ. ಒಂದು ಚೆಂಡದ ಸ್ಟೆಪ್ ಉಂಟು, ಐಕೊಂಚು ಸ್ಟೆಪ್ ಮಾಡ್ತೋಬಾರ, ನೀವು ಡ್ಯಾನ್ಸ್ ಮಾಡ್ತೋಬಾರ ಕುಂತಲೆ ನನ್ನ ಸ್ಮರಣಿಕೆ ಮಾತ್ರ ಪೊಲಿಪೇರಂಜಿ ಅಲ್ಲಿ ಹತ್ರ ಬನ್ನಿ, ಇಲ್ಲಿ ಬನ್ನಿ. ಒಂದು ಪೊರ್ಲದ ಚೆಂಡೆ ಉಂಟು, ಆ ಚೆಂಡೆಗೆ ಡ್ಯಾನ್ಸ್ ಮಾಡ್ತಬೋಡ ಅವ ಪ್ಲೀಸ್